ಮೋರ್ಲಗುತ್ತು ಚಂದ್ರಹಾಸ್ ಶೆಟ್ಟಿ ಬೊಕ್ಕ ಶ್ರೀಮತಿ ಜಯಶ್ರೀ ಚಂದ್ರಹಾಸ್ ಶೆಟ್ಟಿ ದಂಪತಿಲಿನ ಮದ್ಮೆದ 5ನೇ ವರ್ಷದ ಸುವರ್ಣ ಸಂಭ್ರಮನು ಅಸೇಗೋಳಿ ಬಂಟರ ಭವನಡು ಐತಾರ ನಡಪಾಯರು. ನರಿಂಗಾನ ವರ್ಕಾಡಿ ಶ್ರೀ ಮಿತ್ತ ಮೊಗರಾಯ ದೈವಸ್ಥಾನದ ಮಾಜಿ ಆಡಳಿತ ಮೊಕ್ತೇಸರರಾದ ಪ್ರಸ್ತುತ ಮೊಕ್ತೇಸರರಾದ ಕೈರಂಗಳ ಸೇವಾ ಸಹಕಾರಿ ಬ್ಯಾಂಕ್ದ ಮಾಜಿ ಉಪಾಧ್ಯಕ್ಷರಾದ ನರಿಂಗಾನ ವಲಯ ಕಾಂಗ್ರೆಸ್ದ ಮಾಜಿ ಅಧ್ಯಕ್ಷರಾದ ಧಾರ್ಮಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಬೊಕ್ಕ ಕೃಷಿ ರಂಗಡು ವಿಶೇಷ ಸೇವೆ ಸಂದಾವೊಂದುಪ್ಪುನ ಮೋರ್ಲಗುತ್ತು ಚಂದ್ರಹಾಸ್ ಶೆಟ್ರು ಅಂಚನೆ ಅರಣಬೊಡಿದಿ ಶ್ರೀಮತಿ ಜಯಶ್ರೀ ಶೆಟ್ರು ನರಿಂಗಾನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕ್ದ ಮಾಜಿ ನಿರ್ದೇಶಕರಾದ ಕೈರಂಗಳ ಸೇವಾ ಸಹಕಾರಿ ಬ್ಯಾಂಕ್ದ ಮಾಜಿ ನಿರ್ದೇಶಕರಾದ ಸೇವೆ ಸಂದಾದ ರಡ್ಡು ಜನಲ ಜನಸೇವೆಡು ಮಲ್ಲ ಪುಗರ್ತೆ ಪಡೆಯಿನಕ್ಲು ಚಿತ್ರ ಜೋರಾಯಿನ ಕೈದಾಟಿ ಅವಧಿ ಬರಕ್ಕೆ ಆ ರಾಜಕುಮಾರಿ ಅವರು ರಾಜಕುಮಾರಿಗಳ ಚಿತ್ರ ತಯಾರಾದರೆ ಮೊಕ್ಲನ ಮದಿಮೆದ ಸುವರ್ಣ ಸಂಭ್ರಮಗು ಮಾಜಿ ಸಚಿವರು ಬಿ ರಮನಾಥ್ ರೈ ಶಾಸಕರು ವಿಪಕ್ಷ ಉಪನಾಯಕರು ಯುಟಿ ಖಾದರ್ ಮುಂಬೈ ಉದ್ಯಮಿ ಅಶೋಕ್ ಪಕಡ ಸೇರ್ನಂಚ ಮಲ್ಲ ಸಂಖ್ಯೆಡು ಬಂಧು ಮಿತ್ರರು ಇಷ್ಟ ಮಿತ್ರರು ದಂಪತಿಗಳಿಗೂ ಶುಭ ಹಾರೈಸಿರು. ಭಗವಂತನ ಕೃಪಾಚಾಯದ ಅಡಿಟ್ಟು ಇನಿಮುಟ್ಟ 5 ವರ್ಷದ ಸುದೀರ್ಘ ಈ ದಾಂಪತ್ಯ ಜೀವನದ ಅನುಭವದ ಒಟ್ಟಿಗೂ ಸಾಗದು ಬತ್ತೇರೆ ನಾವು ಮಾತ ಐಕ ಸಾಕ್ಷಿಯಾತ ಐಕಾತ್ರ ಯಾನ ಆಪದನು ಬನ್ನಿ ಭಾಗ್ಯವಂತ ದಂಪತಿಲ್ನ ಭಾಗ್ಯೋದಯದ ದಿನೊಟ್ಟು ನಮ್ಮ ಮಾತ ಸಾಕ್ಷಿಯಾತನ ಭಾಗ್ಯವಂತ ಜನಕುಲ್ ನಮ್ಮ ಬೆನ್ನರೆ ನಾವು ಮಾತ ತುಳುನಾಡದ ಕುಲು ಪರಶುರಾಮ ದೇವರನ ಕೂಡರೆಡುಂಡಾಯಿನ ಪಂಚವರ್ಣದ ನಾಗ ನಡೆತ ದೈವ ನುಡಿತ ಪೊರ್ಲುದ ತುಳುನಾಡು ಭೂತಾಳ ಪಾಂಡ್ಯನ ಅಳಿಯಕಟ್ಟಿನ ಆಚರಣೆ ಮಲ್ಪಂಚಿನ ಗತ್ತದ ಗುತ್ತುದೆಲ್ಲದ ಬಂಟ ಮನೆತನದ ದಂಪತಿಲು ಅಂಜನೆ ನಮ್ಮ ಸೇರ್ದಿನ ಬಂಧು ಬಳಗಳು ಯಾನಿತ ಲೇಸಕರ್ತಿನ ಪರವಾದ ಸೇರ್ದಿನ ಗಣ್ಯರೇನು ಮಾನ್ಯರೇನು ಊರ ಪರವೂರ್ದ ಮಹನೀಯರೇನು ಅದ್ದೆರು ಪೊದ್ದೆರೇನು ಬೆನ್ನೆರೇನು ಜೋಕುಲು ಬಾಲನೇನು ಮೋಕೆಡು ದಿಂಜಿನ ಉಡಲು ಎದುಕೊಂಡಲ್ಲೇ ಇನಿ ಶುಭಕೃತ್ ನಾಮ ಸಂವತ್ಸರದ ವೈಶಾಖ ಮಾಸ ಕೃಷ್ಣ ಪಕ್ಷ ಉತ್ತರಾಯಣದ ಶುಭ ದಿನ ಮುರಾನಿ 27ನೇ ತಾರೀಕು ಮೇ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಜೊತೆಯಲಿ ಇರುವೆನು ಹೀಗೆ ಎಂದು ಉದ್ಯಮಿ ರೊಟೇರಿಯನ್ ಸಪ್ನಾ ಗಿರೀಶ್ ಆಳ್ವ ದಂಪತಿಲು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೋರ್ಲಾ ಕರುಣಾಕರ್ ಶೆಟ್ಟಿ ಕಿನ್ಯಗುತ್ತು ಪ್ರಭಾಕರ್ ಶೆಟ್ಟಿ ಮಾಣಿಸಾಗು ಹೊಸಮನೆ ಉಮೇಶ್ ಮಹಾಬಲ್ ಶೆಟ್ಟಿ ಒಟ್ಟು ಸೇರೊಂದು ಚಂದ್ರಹಾಸ್ ಶೆಟ್ಟಿ ದಂಪತಿಲೆಗ್ ಮಲ್ಲ ಪೂಮಾಲೆ ಪಾರ್ದು ಸ್ಮರಣಿಕೆ ಒಪ್ಪಿಯಾದ ಅಭಿನಂದನೆ ಮಲ್ತೇರು. ಅವು ಶತಮಾನ
ಪಡೆದು ಈ ದಂಪತಿಗಳಿಗೆ ಅಭಿವಂದನೆಗಳು ಅಕಲ ನಂಬುದಿನ ದೈವ ದೇವರು ನಮ್ಮ ನಂಬುದಿನ ದೈವ ದೇವರು ಮಾತ ಸಕಲ ಸನ್ಮಂಗಲಗಳು ದೀರ್ಘ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ತೋಡು ಮಾಡಲು ಹಾರೈಸೋದು ಇದು ಬರೆದು ಅವಕಾಶ ಕೊಡಲಿಕ್ಕೆ ಮಾದರಿಗಳ ಧರ್ಮಗಳ ಸಂಬಂಧ ಶ್ರೀ ವಿದ್ಯಾಧರ್ ಶೆಟ್ಟಿ ಅಭಿನಂದನದ ಪಾತ್ರ ಪಂಡಿರು.